ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಶೋಭಾ ಬೆಳ್ಮನ್ ಇದ್ದಾರೆ. ಯಾಕಪ್ಪ ಈ ಹೆಸರು ಹೀಗೆ ಅಂತ ಹೇಳಿದರೆ, ಸೊ ಅವರೇ ಹೇಳಿದ ಪ್ರಕಾರ ನನ್ನನ್ನೆಲ್ಲರೂ ಕೂಡ ಶೋಭಾ ಬೆಳ್ಮನ್ ಅಂತ ಕರೀತಾರೆ. ಸೊ ನಾನು ಹೀಗೆ ಪ್ರಖ್ಯಾತಿ ಪಡ್ಕೊಂಡಿದ್ದು. ಯಾವುದರಲ್ಲಿ ಪ್ರಖ್ಯಾತಿ ಪಡ್ಕೊಂಡಿದ್ದು ಅಂತ ಹೇಳಿದರೆ, ಇವರು ಬಾಣಂತಿಯರನ್ನು ನೋಡ್ಕೊಳ್ಳುವಂಥವ್ರು. ಸೊ ಹಾಗಾಗಿ ಇವರು ಪ್ರಚಲಿತ. ಸೊ ಶೋಭಾ ಬೆಳ್ಮನ್ ಅವರು, ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕೂತ್ಕೊಳ್ಳಿ. ಎಸ್ ಮೇಡಮ್, ಸೊ ನೀವು ಹೆಚ್ಚಾಗಿ ಎಷ್ಟು ವರ್ಷದಿಂದ ಬಾಣಂತಿಯರನ್ನು ನೋಡ್ಕೊಳ್ಳುವಂಥ ಕೆಲಸ ಮಾಡ್ತಿದ್ದೀರಿ? ನಾನು 26 ವರ್ಷದಿಂದ ಮಾಡ್ತಾ ಇದ್ದೀನಿ. 26 ವರ್ಷ. ಹೆಚ್ಚಾಗಿ ಯಾರೇ ಕೇಳಿದ್ರು ಕೂಡ ಸೊ ಒಂದು ಬಾಣಂತಿಯನ್ನ ನೋಡ್ಕೊಳ್ಳುವಾಗ ಸಾಕಾಯ್ತು ಅಂತ ಹೇಳ್ತಾರೆ. ನೀವು 26 ವರ್ಷದಿಂದ ಅದು ಎಷ್ಟು ಬಾಣಂತಿಯರನ್ನ ನೋಡ್ಕೊಂಡಿದ್ದೀರಿ ಹಾಗಾದ್ರೆ? ಸೊ ಒಂದಾದ್ಮೇಲೆ ಒಂದು ಕಂಟಿನ್ಯೂಸ್ ಎಲ್ಲಾದ್ರೂ ಕೆಲಸಗಳು ಇರುತ್ತಾ ಹೇಗೆ? ಹೌದು, ಒಂದೊಂದು ಸಲ ಮಕ್ಕಳಿಗೆ ಮದುವೆ ಆಗುವಾಗ 2 ತಿಂಗಳು 2.5 ತಿಂಗಳು ಆಗ ನಮ್ಮ ಮನೆಯಲ್ಲಿ ಇರಬೇಕಲ್ಲ ನಾವು. ಮತ್ತೆ ಒಂದು ಮಗು ಡೆಲಿವರಿ ಆಗುವಾಗ ಮಗಳು, ಮತ್ತೊಂದು ಮಗಳು ಡೆಲಿವರಿ ಆಗುವಾಗ ಅವರಿಗೆ ಮದುವೆ, ಅವರಿಗೆ ಎಂಗೇಜ್ಮೆಂಟ್, ಆಗ ನಾವು ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಸೊಸೆ ಅವಳಿಗೆ ಬೈಕೆ ಅದು ಎಲ್ಲ ಆಗ್ಲಿಕ್ಕೆ ಮನೆಯಲ್ಲಿ ಕೂಡ ಬಾಣಂತಿಯನ್ನು ನೋಡ್ಕೊಳ್ಬೇಕೆ. ಮತ್ತೆ ಸೊಸೆಗೆ 2 ಮಕ್ಕಳು ಆಗುವಾಗ ಅದನ್ನು ಸಹ ನಾವೇ ನೋಡ್ಬೇಕಲ್ಲ. ಇಷ್ಟೇ ಗ್ಯಾಪ್ ಅಲ್ಲಿ ನೀವು ಮನೇಲಿ ಇದ್ದಿದ್ದು? ಹೌದು. ವೆರಿ ನೈಸ್. ಆ್ಯಕ್ಚುಲಿ ಹ್ಯಾಟ್ಸ್ ಆಫ್. ಯಾಕೆಂತ ಹೇಳಿದರೆ, ಸೊ ಒಂದು ಯಾರಾದರೂ ಡೆಲಿವರಿ ಆಗ್ತಾರೆ ಅಂತ ಹೇಳಿದಾಗ ಮನೆಯಲ್ಲಿ ಆ ವಿಷಯ ಗೊತ್ತಿಲ್ಲದವರಿಗೆ ತುಂಬ ಕಷ್ಟ ಅನ್ಸುತ್ತೆ. ಈಗ ಎಲ್ಲ ಮೊದಲೆಲ್ಲ ಆದರೆ ಜಾಯಿಂಟ್ ಫ್ಯಾಮಿಲಿ ಇತ್ತು, ಈಗ ಎಲ್ಲ ಒಂದೊಂದೇ ಒಬ್ಬೊಬ್ಬರೇ ಒಂದು ಫ್ಯಾಮಿಲಿ ಇರುತ್ತೆ, ಆಗ ತುಂಬ ಕಷ್ಟ ಅನ್ಸುತ್ತೆ. ಹಾಗಾಗಿ ನಿಮ್ಮಂಥವರೆಲ್ಲ ಸ್ವಲ್ಪ ಪಳಗಿದ ಕೈ ಅವ್ರ ಜೊತೆಗೆ ಇದ್ದರೆ ಎಲ್ರಿಗೂ ಕೂಡ ಸುಲಭ. ಸೊ ಇವತ್ತು ನಮಗೆ ಯಾವ ಅಡುಗೆ, ಮಾಮೂಲಾಗಿ ಮನೆಯಲ್ಲಿ ಅಡುಗೆ ಮಾಡುವಂಥದ್ದು ಅಥವಾ ಬಾಣಂತಿದ್ದೆ ಏನಾದರೂ ಹೇಳ್ಕೊಡ್ತೀರಾ? ಬಾಣಂತಿದ್ದೆ ಹೇಳ್ಕೊಡ್ತೀನಿ. ಒಂದು ಶುಂಠಿದ್ದು ಮತ್ತು ಶುಂಠಿದ್ದು ಬಾಣಂತಿಗೆ ಬೇಕದು. ಅದು ಎಲ್ಲದಕ್ಕೂ ಒಳ್ಳೇದು, ಬಾಣಂತಿಗೆ ಒಳ್ಳೇದು, ನಮಗೆ ಸಹ 1 ವರ್ಷಕ್ಕೆ 1 ಸಲ ತಿಂದರೆ ಅದು ಒಳ್ಳೇದು. ಮತ್ತು ವೆರಿ ನೈಸ್. ಓಕೆ, ಶುಂಠಿ. ಸೊ ಹಾಗಾದ್ರೆ ಕಿಚನ್ಗೆ ಹೋಗೋಣ. ಎಲ್ಲರೂ ಕಾಯ್ತಾ ಇರ್ತಾರೆ ಯಾವುದಪ್ಪ ಮದ್ದು ಬರ್ಕೊಳ್ಳೋಣ ಅಂತೇಳಿ. ಬನ್ನಿ. ಹಾಂ ಮೇಡಮ್, ಮೊದಲಿಗೀಗ ಫಸ್ಟ್ ಯಾವುದು? ಅದು ಶುಂಠಿದ್ದು ಒಂದು ಮದ್ದು ಮಾಡಲಿಕ್ಕೆ ಉಂಟು. ಶುಂಠಿದು ಮದ್ದು. ಸರಿ, ಸ್ಟಾರ್ಟ್ ಮಾಡುವ. ಎಸ್, ಹೇಗೆ? ಇದನ್ನು ಸ್ವಲ್ಪ ಮಿಕ್ಸಿಗೆ ಗ್ರೈಂಡ್ ಮಾಡಬೇಕು. ಮಿಕ್ಸಿಗೆ ಹಾಕ್ಕೊಳ್ಬೇಕಾ? ಸೊ ಶುಂಠಿ ಮಾತ್ರವಾ? ಸೊ ಹಾಗಾದ್ರೆ ಇದಕ್ಕೆ ಸ್ವಲ್ಪ ನೀರೇನಾದ್ರೂ ಹಾಕೊಳ್ಬೇಕಾ? ಇಲ್ಲ, ಹಾಕ್ಲಿಕ್ಕಿಲ್ಲ, ಹಾಗೇನೆ ಆಗ್ತದೆ. ಅದರದೇ ರಸ ತಕ್ಕೊಳ್ಳೋದು. ಹೌದು. ಸಾಕಲ್ಲ? ಸಾಕು. ತೆಗೆಯುತ್ತಾ? ನಾನು ತೆಗಿತೀನಿ. ಸ್ವಲ್ಪ ನೀರು ಹಾಕ್ಬೇಕಾ? ಸಾಕು.
ಅದನ್ನು ಈಗ ಇದಕ್ಕೆ ಹಾಕ್ಲಿಕ್ಕೆ ಉಂಟು. ಮತ್ತೆ ಪುನಃ ಹಾಕೋದು. ಅದು ನೀರುಳ್ಳಿ ಮತ್ತು ಇದು ಸಣ್ಣ ಹಾಕಬೇಕು. ಓಕೆ. ಇದು ಹೀಗೇ ಇಡಬೇಕು, ಅದನ್ನು ಅಲ್ಲಾಡಿಸಲಿಕ್ಕೆ ಬಾರ್ದು. ಹಾಂ ಹಾಂ, ಹೌದು. ಮತ್ತು ಇದು ಹಾಕ್ತೇನೆ ಈರುಳ್ಳಿ. ಈರುಳ್ಳಿ ಈಗ ಎಷ್ಟು ಶುಂಠಿಗೆ ಎಷ್ಟು ಈರುಳ್ಳಿ ಅಂತ ಹೇಳಿ? ಅದು ಅರ್ಧ kg ಶುಂಠಿ ತರಬೇಕು. ಮತ್ತು ಅದು ಕ್ಲೀನ್ ಮಾಡುವಾಗ ನಮಗೆ ಒಂದು 1/4 kg ಸಿಗ್ತದೆ. ಮತ್ತು ಅದಕ್ಕೆ ಒಂದು 1/4 kg ನೀರುಳ್ಳಿ ಹಾಕಲಿಕ್ಕೆ ಉಂಟು. 1/4 kg ಶುಚೀಕರಿಸಿದ 1/4 kg ಶುಂಠಿಗೆ 1/4 kg ಅಷ್ಟು ಈರುಳ್ಳಿ. ಅದಕ್ಕೆ ಒಟ್ಟೋಗಿ ಹಾಕಿರಮ್ಮ. ಇದು ಆಕ್ಚುಲಿ ಈ ಕಫ ಎಲ್ಲ ಆಗುತ್ತೆ ಅದಕ್ಕೆ ಹೇಳಿಯ? ಕಫಕ್ಕೆ ಮತ್ತೆ ಬಾಣಂತಿಗೆ ಶೀತ ಆಗುವುದಕ್ಕೆ, ಮತ್ತೆ ಗ್ಯಾಸು, ಮತ್ತೆ ಜೀರ್ಣಕ್ಕೆ ಎಲ್ಲ ಒಳ್ಳೆ ಕ್ರಿಯೆಗೆ. ಹೌದು. ಇದು ಎಷ್ಟು ದಿನದಲ್ಲಿ ಕೊಡ್ತಾರೆ ಈ ಒಂದು ಮದ್ದನ್ನ? ಇದು ಏನಾದ್ರೂ ಇದೆಯಾ ಅಥವಾ ಉಂಟು. ಫಸ್ಟ್ ಕಾಲ ಜೀರಿಗೆ ಕೊಡಬೇಕು. ಕಾಲ ಜೀರಿಗೆ ಒಂದೆಲ್ಲ, ಓಮ 2 ಹಾಕಿ ಕಾಲ ಜೀರಿಗೆ ಮತ್ತೆ ಹಸಿಮೆಣಸು ಅದೆಲ್ಲ ಕೊಡಬೇಕು. ಆದ ಮೇಲೆ ಬೆಳ್ಳುಳ್ಳಿಯ ಮದ್ದು ಕೊಡಬೇಕು. ಆದ ಮೇಲೆ ಓಮದ್ದು ಮದ್ದು ಕೊಡಬೇಕು. ಆದ ಮೇಲೆ ಶುಂಠಿದ್ದು ಮದ್ದು ಕೊಡಬೇಕು. ಇದು ಹಾಕ್ತೇನೆ ಇದಕ್ಕೆ. ಈಗ ತೆಂಗಿನ ತುರಿ, ಇದು ತೆಂಗಿನಕಾಯಿ, ಅದಕ್ಕೆ ಸ್ವಲ್ಪ ಇದು ಕೊತ್ತಂಬರಿ ಹಾಕ್ಲಿಕ್ಕೆ ಉಂಟು. ಧನಿಯಾ ಎಷ್ಟು? 1 ಸ್ಪೂನ್ ಅಷ್ಟು ಸಾಕು. ಸ್ವಲ್ಪ ಮಾಡಿದರೆ ಸ್ವಲ್ಪ, ತುಂಬ ಮಾಡಿದರೆ ತುಂಬ. ಇದು ಜೀರಿಗೆ. ಸ್ವಲ್ಪ ನೀರು ಹಾಕ್ಬೇಕಮ್ಮ. ಎಷ್ಟು ನೀರು ಹಾಕ್ಕೊಳ್ಬೇಕು? ಅದು ತಿರುಗುವಷ್ಟು. ಸಾಕು. ಸಾಕು. ಮತ್ತೆ ಹಾಳು ಬರ್ತದಲ್ಲ. ತಪ್ಪಲು ತೆಂಗಿನ ದಪ್ಪನೆಯ ಹಾಲು ಬೇಕಾಗುತ್ತಾ? ದಪ್ಪ ಆದರೆ ಒಳ್ಳೇದಿತ್ತು. ಇನ್ನು ಸ್ವಲ್ಪ ನೀರು ಹಾಕ್ಬೇಕಾ ಅನ್ಸುತ್ತೆ. ಒಮ್ಮೆ ತೆಗುವ, ಮತ್ತೆ ನೀರು. ಈಚೆ ಬಿಡಮ್ಮ. ಇದು ತೆಂಗಿನಕಾಯಿದ್ದು ಹಾಲು. ಸ್ವಲ್ಪ ಜೀರಿಗೆ ಹಾಕಬೇಕು, ಸ್ವಲ್ಪ ಧನಿಯಾ. ಹೌದು, ಹಾಕಿ ಅದು ಒಟ್ಟಿಗೆ ಅದನ್ನ. ಹೌದು. ಶುಂಠಿ ಎಲ್ಲ ಉಷ್ಣ ಅಲ್ಲ, ಅದಕ್ಕೆ ಮುಂಚೆಯವರಿಗೆ ಆಗಿತ್ತು. ಈಗದವರಿಗೆಲ್ಲ ಉಷ್ಣ ಜಾಸ್ತಿ ಆಗೋದಿಲ್ಲಲ್ಲ. ಅಂದರೆ ನಾವು ತಗೊಳ್ಳುವಂಥ ಮೆಡಿಸನ್ ಈಗ ಡಾಕ್ಟರ್ ಕೊಡ್ತಾರೆ, ಅದು ಕೂಡ ಸ್ವಲ್ಪ ಬಾಡಿಗೆ ಹೀಟ್ ಅನ್ಸುತ್ತೆ. ಹೌದು. ಈ ಮದ್ದು ಅದ್ರ ಜೊತೆಗೆ ಇನ್ನಷ್ಟು ಹೀಟ್ ಕೊಡುವಾಗ ತೀರಾ ಹೀಟ್ ಅನ್ಸುತ್ತೆ. ಹೌದು. ಮೊದಲೆಲ್ಲ ಆದರೆ ಆ ಮದ್ದು ಇರಲಿಲ್ಲ. ಹೌದು. ಅಲೋಪತಿ ಮದ್ದಿರಲಿಲ್ಲ, ಹಾಗಾಗಿ ಇದನ್ನೇ ಹೆಚ್ಚಾಗಿ ಕೊಡ್ತಾ ಇದ್ದಾರೆ. ಹೌದು. ಇದೆಲ್ಲ ಮುಂಚೆ ಓಲ್ಡದ್ದು ಮದ್ದು. ಮುಂಚೆ ಎಲ್ಲ ಇದೇ ಕೊಟ್ಟಿದ್ದು. ಸ್ವಲ್ಪ ನೀರು ಇನ್ನು ಪುನೊಮ್ಮೆ ಗ್ರಾಂಡ್ ಮಾಡಿ ತೆಳು ಮದ್ದು ಬೇಕು. ತೆಳು ಹಾಲು. ಹೌದು. ಇದು ದಪ್ಪದ್ದಾಳು, ಧನಿಯಾಳು ಅಂತ ಹೇಳ್ತಾರೆ. ನೀರು ಹಾಕಿ ಎಷ್ಟು ಬೇಕು ಅದು ತಿರುಗುವಷ್ಟು ಹಾಕಿ. ತೆಳು ಹಾಲಿಗೆ ಸ್ವಲ್ಪ ಹೆಚ್ಚಿಗೆ ಹಾಲು ಬಂದರೂ ತೊಂದರೆ ಇಲ್ಲ. ಹಾಕ್ಲಾ? ಹಾಕ್ತೇನೆ. ಆಯ್ತು, ಸಾಕು. ಸೊ ನೆಕ್ಸ್ಟ್ ಇನ್ನು ದಪ್ಪ ಇದೊಂದು ಇನ್ನು ನನಗೆ ಇದು ಬೇಯಿಸಲಿಕ್ಕೆ ಒಂದು ಬಾಣಲೆ ಬೇಕು. ಬಾಣಲೆ. ಸೊ ಇದು ಗ್ರೈಂಡ್ ಮಾಡಿದಂಥದ್ದು. ಹೌದು. ಇದು ಗ್ರೈಂಡ್ ಮತ್ತೆ ನೀರುಳ್ಳಿ ಇದರಲ್ಲಿ ಉಂಟು. ಅದಕ್ಕೆ ನೀರೇನಾದರೂ ಹಾಕ್ಬೇಕಾ? ಅದು ಇದು ಹಾಕ್ಲಿಕ್ಕೆ ಉಂಟು.
ಎಳ್ಳೆ ಚಿಕ್ಕದು ಮಾಡಿ ಸಿಮ್ಮನ್ ಮಾಡ. ತಗೊಳ್ಳಿ. ಇದರ ಅಡಿಯಲ್ಲಿ ಒಂದು ಸುಣ್ಣ ಇರ್ತದೆ ನೋಡಿ, ಬಿಳಿ ಭಾಗ ಇರುವಂತದ್ದು, ಅದು ಹೋಗಿ. ಇದು ನೀರು, ಶುಂಠಿದ್ದು ನೀರು, ಇದು ಮೆಲ್ಲ ಹಾಕ್ಬೇಕು ಇದಕ್ಕೆ. ಇದು ಉಷ್ಣ ಸ್ವಲ್ಪ ನೋಡಿ, ಅಡಿಯಲ್ಲಿಗೆ ನಿಲ್ತದೆ. ಇಷ್ಟು ಇದು ಸುಣ್ಣ. ಹೌದು ಸುಣ್ಣ, ಅದು ತೆಗೆದು ಹಾಕ್ಬೇಕು. ಅದ್ಯಾಕೆ ಹಾಕಲ್ಲ ಆಕ್ಚುಲಿ? ಅದು ಹಾಕ್ಲಿಕ್ಕಿಲ್ಲ, ಅದು ಬಿಸಾಡುದೆ. ಅದೇ ಅದು ಯಾಕೆ ಅಂತ ಹೇಳಿ. ಅದು ಉಷ್ಣ, ಅದು ಉಷ್ಣ ಅದರಿಂದ ಹೀಟ್ ಆಗುತ್ತೆ. ಹೌದು, ಹೀಟ್ ಆಗೋದು. ಅದು ಉಷ್ಣ, ತುಂಬ ಉಷ್ಣ ಅದು. ಅದು ಉಷ್ಣ ತೆಗೆದು ಮಕ್ಕಳಿಗೆ ಮದ್ದು ಕೊಡುವಾಗ ಸಹ ಹಾಗೆ ಸ್ವಲ್ಪ ಒಂದು ಬೌಲ್ನಲ್ಲಿ ಹಾಕಿ ಅದು ಶುಂಠಿದ್ದು ಸುಣ್ಣ ತೆಗೆದು ಮತ್ತೆ ಅದು ನೀರು ಕೊಡೋದು. ನೀರು ಈ ಮದ್ದನ್ನ ಮಕ್ಕಳಿಗೂ ಕೊಡ್ಬೋದಾ? ಯಾಕೆ ಅಂತ ಹೇಳಿದ್ರೆ ಹೆಚ್ಚಾಗಿ ನಾವು ಶುಂಠಿ ರಸ, ಈರುಳ್ಳಿ ರಸ ಮಕ್ಕಳಿಗೂ ಕೂಡ ಕೊಡ್ತೇವೆ. ಹೌದು. ಸೊ ಹಾಗಾಗಿ ಇದು ಕೊಡ್ಬೋದಾ? ಯಾವ ವಯಸ್ಸಿನ ಮಕ್ಕಳಿಂದ ಸ್ಟಾರ್ಟ್ ಮಾಡಬಹುದು? ಒಂದು ವರ್ಷದ್ದು ಮೇಲಿನ ಮಕ್ಕಳಿಗೆ ಸ್ವಲ್ಪ ತಿನ್ನಿಸ್ಬೋದು. ಚಿಕ್ಕ ಮಕ್ಕಳಿಗೆ ತಿನ್ನಿಸಬಾರ್ದು. ಒಂದು ವರ್ಷದ್ದು, ಒಂದು ವರ್ಷ ಆಗುವಾಗ ಸ್ವಲ್ಪ ತಿನ್ಬೋದು. ಒಳ್ಳೇದು, ಯಾವುದಕ್ಕೂ ಸಹ ಒಳ್ಳೇದು. ಹೌದು. ಜೀರ್ಣಕ್ರಿಯೆ ಹಾಗೂ ಶೀತ ಕಫ ಇದಕ್ಕೆಲ್ಲ ಮತ್ತೆ ಹೊಟ್ಟೆ ದೊಡ್ಡದಿದ್ದರೂ ಸಹ ಸ್ವಲ್ಪ ಚಿಕ್ಕದಾಗ್ತದೆ. ಮತ್ತೆ ಉಬ್ಬಿದ ಹೊಟ್ಟೆ. ಹೌದು, ಅದು ಹೇಳೋ ರೀತಿಯಲ್ಲಿ ನೋಡಿದ್ರೆ ಎಲ್ಲ ಡೈಟ್ಗೂ ಆಗುತ್ತೆ ಅನ್ಕೊಳ್ತಾರೆ, ಹಾಗಲ್ಲ. ಸೊ ಅಸಿಡಿಟಿ ಆದ್ರೆ ಅದಕ್ಕೂ ಕೂಡ ಚೆನ್ನಾಗಿದೆ. ಹೌದು, ಎಲ್ಲದಕ್ಕೂ ಇದು ಒಳ್ಳೇದು ಮದ್ದು ಅಂತ ಹೇಳ್ತಾರೆ. ಹೌದು. ಮತ್ತೆ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಬೇಕು, ಸ್ವಲ್ಪ ಇಷ್ಟೇ ಆಗ್ತದೆ. ಸ್ವಲ್ಪ ಚಿಟಿಕೆ ಅಷ್ಟು ಸಾಕಾಗುತ್ತೆ. ಮತ್ತೆ ಓಲೆ ಬೆಲ್ಲ ಅಂತ ಹೇಳ್ತಾರೆ, ಓಳೆ ಬೆಲ್ಲ. ಇದು ಓಳೆ ಬೆಲ್ಲ ಹಾಕ್ಬೇಕು ಬಾಣಂತಿಗೆ. ಓಳೆ ಬೆಲ್ಲ, ಈ ಬೆಲ್ಲ ಹಾಕುವಂಥದ್ದಲ್ಲ, ಓಲೆ ಬೆಲ್ಲವೇ ಹಾಕ್ಬೇಕು. ಹಾಕ್ತಾರೆ, ಯಾವುದು ಸಹ ಹಾಕ್ತಾರೆ, ಆದರೆ ಬಾಣಂತಿಗೆ ಒಳ್ಳೇದು ಓಳೆ ಬೆಲ್ಲ. ಹೌದು. ಇದೀಗ ನೀವು ಮಾಡ್ತಾ ಇದ್ದೀರಲ್ಲ, ಈ ಒಂದು ಮದ್ದು ಎಷ್ಟು ದಿನ ಇಟ್ಕೊಳ್ಳಿಕ್ಕಾಗುತ್ತೆ? ಇದು ಫ್ರಿಜ್ಜಲ್ಲಿಟ್ಟರೆ ತುಂಬ ದಿವಸ ಇಡ್ಲಿಕ್ಕೆ ಆಗ್ತದೆ. ನಾನು ಮಾಡಿದ ಮದ್ದು ಇದು ಒಂದು ವಾರ ಹೊರಗೆ ಇಟ್ಟರೆ ಏನಾಗುದಿಲ್ಲ. ಒಂದು ವಾರ ಹೊರಗೆ ಇಟ್ಟು ತಿನ್ಬೋದು. ಮತ್ತೆ ಒಂದು ವಾರದ ನಂತರ ಅದೊಂದು ಮೇಲು ಇದು ಬರ್ತದಲ್ಲ, ಫಂಗಸ್. ಹೌದು. ಬೇಕಾದ್ರೆ ಸ್ವಲ್ಪ 1-2-3 ದಿವಸ ಆದ ಮೇಲೆ ಸ್ವಲ್ಪ ಬಿಸಿ ಮಾಡಿ ಸಹ ಇಡ್ಬೋದು. ಮತ್ತೆ ಈಗೆಲ್ಲ ಫ್ರಿಜ್ಜಲ್ಲಿ ಇಡುದಲ್ಲ, ಫ್ರಿಜ್ಜಲ್ಲಿ ಇಟ್ಟು ಒಳ್ಳೇದಲ್ಲ ಅದು. ಇದು ಸ್ವಲ್ಪ ನೀರು ತೆಳುವಾದ. ಹೌದು. ಇದು ಲೇಹದ ರೀತಿ ಬರುತ್ತೆ. ಹೌದೌದು, ಲೇಹದ ರೀತಿ ಬರ್ತದೆ. ಬೆಳಿಗ್ಗೆ ಒಂದೊಂದು ಚಮಚ ತಿಂದ್ರೆ ಒಳ್ಳೇದು. ಬೆಳಿಗ್ಗೆ ಹೌದು. ಯಾರು ಕೂಡ ತಿಂದ್ರೆ ಒಳ್ಳೇದು ಬೆಳಿಗ್ಗೆ. ಹೌದು. ಬಾಣಂತಿಗೆ ಸಹ ಬೆಳಿಗ್ಗೆವೇ ಕೊಡುದು. ಬರೀ ಹೊಟ್ಟೆಗೆ? ಬರೀ ಹೊಟ್ಟೆಗೆ ತಿಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇದು ಅಂದ್ರೆ ನೀರು ಆವಿ ಆಗ್ಬೇಕು, ಅಂದ್ರೆ ಹಾಲಿನ ನೀರು ಆವಿ ಆಗ್ಬೇಕು. ಹೌದು. ತೇವಾಂಶ. ಹೌದು. ಮತ್ತೆ ನೀರು ಇರ್ಲಿಕ್ಕೆ ಬಾರ್ದು, ಲೇಹ ತರ, ಲೇಹ ರೀತಿಯಲ್ಲಿ ಬರಬೇಕು. ಹೌದು, ಲೇಹ ರೀತಿಯಲ್ಲಿ ಬರಬೇಕು. ಸ್ವಲ್ಪ ತೆಳುವಾದ್ರೂ ಕೂಡ ಬೇಗ ಹಾಳಾಗುವ ಸಂಭವತೆ ಜಾಸ್ತಿ ಅನ್ಸುತ್ತೆ. ಹೌದು. ಇದು ದಪ್ಪದ ಹಾಲು ಇರ್ತದೆ. ಹೌದು. ಸೊ ನೀವೀಗ 26 ವರ್ಷದಿಂದ ಬಾಣಂತಿಯರನ್ನ ನೋಡ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ರಿ. ಹಾಗಾದ್ರೆ ನೀವು ಮೊದಲು ನೋಡ್ಕೊಂಡಿದಂತ ಚಿಕ್ಕ ಮಗು ಆಗಿರ್ಲಿ, ಈಗ ಎಲ್ಲಿಯಾದ್ರೂ ಸಿಕ್ಕಿದ್ದಾರೆ ಉಂಟು. ಈಗ ಅವರು ಎಲ್ಲ ಹಾಸ್ಪಿಟ್ಲಲ್ಲಿ ನರ್ಸ್ ಆಗಿದ್ದಾರೆ, ಅಲ್ಲಿ ಮಂಗಳೂರಿನಲ್ಲಿ, ಕಂಕನಾಡಿಯಲ್ಲಿ ಎಲ್ಲ ನರ್ಸ್, ಕೆಲವರು ಟೀಚರು ಎಲ್ಲ ಆಗ್ತಾ ಇದ್ದಾರೆ. ಸಂತೋಷ ಆಗುತ್ತಲ್ವಾ? ಬಸ್ಸಿನಲ್ಲಿ ಸಿಗ್ತಾರೆ ಒಮ್ಮೊಮ್ಮೆ, ಆಯಾ ಆಂಟಿ ಅಂತ ಹೇಳ್ತಾರೆ. ಖುಷಿ ಅನ್ಸುತ್ತಲ್ವಾ? ಆಕ್ಚುಲಿ ಈಗ ಯಾರಾದ್ರೂ ಅಜ್ಜಿ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ, ಒಂದು ಮಗುವನ್ನು ನೋಡ್ಕೊಂಡಾಗ ಆ ಒಂದು ಮಗು ನೆನ್ಪಿಟ್ಕೊಂಡ್ರೆ ಸಾಕು ಅಂತ. ನಿಮ್ಗೆ ಈಗ 26 ವರ್ಷದಲ್ಲಿ ಅದೆಷ್ಟೋ ಕುಟುಂಬಗಳು ಕೂಡ ಹತ್ತಿರ ಆಗಿರುತ್ತೆ ಅಲ್ವಾ? ಹೌದೌದು. ನಮ್ಗೆ ಸಹ ದೊಡ್ಡ ಫ್ಯಾಮಿಲಿ ಆದಾಗ ಆಯ್ತು ಅಲ್ಲಿಗೆ. ನನ್ಗೆ ಸಹ ದೂರದಲ್ಲಿ ಗುರ್ತ ಸಿಕ್ಕುದಿಲ್ಲ. ಅವರು ಶೋಭಕ
ಶೋಭಕ ಅಂತ ಹೇಳ್ತಾರೆ ದೂರದಲ್ಲಿ. ಹಾಗೆ ಶೋಭಾ ಬೆಳ್ಮಾನ್ ಅಂತ ಹೇಳಬೇಕು. ಎಲ್ಲರೂ ಒಳ್ಳೆ ಆಗಿದ್ದಾರೆ. ಓಕೆ. ಸೊ ಇದು ಇನ್ನೂ ಆಗ್ಬೇಕಾ ಇದು? ಸ್ವಲ್ಪ ಇನ್ನು ಸ್ವಲ್ಪ ಓಕೆ. ಸ್ಪೂನ್ ಕೊಡ್ಲಾ? ಹಾಂ, ಇದು ತುಪ್ಪ ಇದಕ್ಕೆ ಸ್ವಲ್ಪ ಹಾಕಿದರೆ ಒಳ್ಳೆಯದು. ಇದು ತುಪ್ಪ ಇದು ನೋಡಲಿಕ್ಕೆಲ್ಲ ಚಂದ ಇಲ್ಲ ಮತ್ತು ಕಲರ್ ಇಲ್ಲ, ಆದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಮದ್ದು. ಇನ್ನು ಸ್ವಲ್ಪ ತಣ್ಣಗೆ ಆಗುವಾಗ ಸ್ವಲ್ಪ ಗಟ್ಟಿ ಆಗ್ತದೆ. ಅದು ಪಾಕ ಬಂದಿರುತ್ತಲ್ಲ ಹಾಗೆ ಗಟ್ಟಿ ಆಗುತ್ತೆ. ಈ ಹದಕ್ಕೆ ಅಂದ್ರೆ ಒಂದು ಮುದ್ದೆ ತರ ಬರ್ತಾ ಇದೆ ಅನ್ನೋ ಅದಕ್ಕೆ ಬಂದ್ರೆ ಆಯ್ತು. ಹೌದು, ಅದು ನೀರಿದ್ದು ಅಂಶ ಎಲ್ಲ ಹೋಗ್ತದೆ ಇದರಲ್ಲಿ. ಮತ್ತೆ ಇದು ನಾವು ಸಾಮಾನು ಹಾಕಿದ್ದೇವೆಲ್ಲ, ಎಲ್ಲ ತುಪ್ಪ, ಬೆಲ್ಲ ಮತ್ತೆ ಹಾಲು ಎಲ್ಲ ಹಾಕಿದ್ದೆಲ್ಲ ಇದರಲ್ಲಿ ಹಾಗೆ ಹೇಳ್ತದೆ, ನೀರದ್ದೆಲ್ಲ ಹೋಗ್ತದೆ. ತುಪ್ಪ ಸೈಡಲ್ಲಿ ಬಿಡ್ತಾ ಇದೆ ಅಂತಂದ್ರೆ ಆಯ್ತು ಅಂತ ಅರ್ಥ. ಅಲ್ಲಲ್ಲ, ಇದೊಂದು ಕಲರ್ ಬರ್ತದೆ ನೋಡಿ, ಕಪ್ಪು ಕಪ್ಪಾಗಿ ಆಯ್ತಲ್ಲ, ಆಗ ಬೆಂದಿತ್ತು ಅಂತ ಅರ್ಥ ಅದಕ್ಕೆ. ಈಗ ರೆಡಿ ಅದು ಅಂತ ಹೇಳಿ ನೋಡಿ. ರೆಡಿನ ಈಗ? ಹಾಂ, ಆಫ್ ಮಾಡಲಾ? ಸಾಕು. ಓಕೆ. ಸೊ ಇದು ರೆಡಿ ಸರ್ವ್ ಮಾಡೋದಕ್ಕೆ. ಡನ್. ಸರ್ವ್ ಮಾಡ್ಕೊಳ್ಳೋದಾ? ಹಾಂ, ಹಾಕ್ಕೊಳ್ಳಿ, ಇಟ್ಕೊಳ್ಳಿ, ಹಾಕಿ. ಇದು ಶುಂಠಿದ್ದು ಔಷಧಿ ಲೇಹ. ಲೇಹ, ಕರೆಕ್ಟ್ ವರ್ಡ್, ಲೇಹ ಆಯಿತು. ಹೌದು, ಲೇಹ ಥರ ಉಂಟಲ್ಲ. ಥ್ಯಾಂಕ್ ಯು ಸೋ ಮಚ್. ಆರೋಗ್ಯಕ್ಕೆ ತುಂಬ ಉತ್ತಮ, ಅದರಲ್ಲೂ ಬಾಣಂತಿಯರಿಗೆ ನೀಡುವಂಥ ಶುಂಠಿ ಲೇಹ. ಸೊ ತುಂಬ ಈಸಿ ಇದೆ. ಆ್ಯಂಡ್ ಯಾವಾಗಲೂ ನಾವು ಒಂದು ಸರಿ ನೋಡುವಾಗ ಈಸಿ, ಒಂದು ಸರಿ ಮಾಡುವಾಗ ತುಂಬ ಈಸಿ ಅಂತೀವಿ, ಯಾವಾಗಲೂ ಮಾಡುವಾಗ ಅಯ್ಯೋ ಬೇಡಪ್ಪ ಅಂತ. ಆದರೆ ಇದು ಒಮ್ಮೆ ಮಾಡಿ ಇಟ್ಕೊಂಡು ನೀವು ಇದನ್ನು ಫ್ರಿಜ್ನಲ್ಲಿ ಕೂಡ ಇಟ್ಕೊಳ್ಬೋದು ಅಂತ ಹೇಳಿದ್ದಾರೆ. ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು ಆಗಾಗ ಮಾಡ್ಕೊಳ್ತಾ ಇರಬೇಕು. ಸೊ ಇದನ್ನು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಶುಂಠಿ ಲೇಹ ತಯಾರಿಸೋ ವಿಧಾನ: ಮೊದಲು ಶುಂಠಿಯನ್ನು ರುಬ್ಬಿಕೊಂಡು ಸೋಸಿಟ್ಟುಕೊಳ್ಳಿ. ನಂತರ ಶುಂಠಿ ನಾರನ್ನು ಹಾಗೂ ಸ್ವಲ್ಪ ಈರುಳ್ಳಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ 1 ಕಪ್ ತೆಂಗಿನ ತುರಿಗೆ, 1 ಚಮಚ ಧನಿಯಾ, 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ದಪ್ಪನೆ ಹಾಲು ಮತ್ತು ತೆಳು ಹಾಲು ತೆಗೆದಿಟ್ಟುಕೊಳ್ಳಿ. ಬಳಿಕ ರುಬ್ಬಿಟ್ಟ ಶುಂಠಿ ಈರುಳ್ಳಿಯನ್ನು ಶುಂಠಿ ರಸ, ಚಿಟಿಕೆ ಉಪ್ಪು, ಓಲೆ ಬೆಲ್ಲ ಹಾಕಿ ಹುರಿಯಿರಿ. ನೀರು ಆವಿಯಾದ ನಂತರ ತೆಂಗಿನ ತೆಳು ಹಾಲು ಹಾಕಿ ಕುದಿಸಿ ಸ್ವಲ್ಪ ಗಟ್ಟಿಯಾಗುವವರೆಗೂ ಬೇಯಿಸಿ. ನಂತರ ತೆಂಗಿನ ದಪ್ಪನೆಯ ಹಾಲು ಸೇರಿಸಿ ತೇವಾಂಶ ಆವಿಯಾಗುವವರೆಗೂ ಹುರಿದು ಕೊನೆಯಲ್ಲಿ 1 ಚಮಚದಷ್ಟು ತುಪ್ಪ ಹಾಕಿ ಮಗುಚುತ್ತಾ ಒಂದು ಮುದ್ದೆ ಬರುವವರೆಗೂ ಬೇಯಿಸಿ. ಈಗ ಆರೋಗ್ಯಕರ ಶುಂಠಿ ಲೇಹ್ಯ ತಯಾರು. ಕೆಲವೊಂದು ಖಾದ್ಯಗಳು ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ಅವರು ಹೇಳಿದ ಪ್ರಕಾರ ಇದು ನೋಡೋದಕ್ಕೆ ಚೆಂದ ಇಲ್ಲ, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದಂತೂ ಒಂದು ರೆಸಿಪಿ ಆಯಿತು. ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾರೆ ನಾನು ಕೂಡ ಕಾತುರದಿಂದ ಕಾಯ್ತಾ ಇದ್ದೀನಿ. ಹೇಳ್ಕೊಡ್ತೀವಿ, ಇದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸೊ ಮದ್ದು ಆಯಿತು, ಅದರಲ್ಲೂ ಕೂಡ ಇದು ಶುಂಠಿಯ ಲೇಹ ಒಂದು ತಯಾರಾಗಿದೆ. ಈಗ ಯಾವ ಮದ್ದು ಅಥವಾ ರೆಸಿಪಿ ಯಾವುದನ್ನು ಹೇಳ್ಕೊಡ್ತಾ ಇದ್ದಾರೆ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀರಿ? ಈಗ ಇದು ಒಂದು ಪದಾರ್ಥ ಮಾಡಲಿಕ್ಕೆ ಉಂಟು, ತೇವು. ತೇವು ತೇವು ಹೇಳುವ. ಓಕೆ. ಅದು ಅದಕ್ಕೆ ತೆಂಗಿನಕಾಯಿ ಹಾಕ್ಲಿಕ್ಕಿಲ್ಲ. ಇದು ಬೇಯಿಸಿ ಟೊಮೆಟೊ, ಈರುಳ್ಳಿ, ತೇವು
ಸ್ವಲ್ಪ ಉಪ್ಪು ಮತ್ತು ಹುಳಿ ಜಾರಿಗೆ ಉಳಿದು ನೀರು ಸ್ವಲ್ಪ ಬೆಲ್ಲ ಹಾಕಿ ಇಡುವುದು. ಸರಿ, ಹಾಗಾದ್ರೆ ನೀವು ಸ್ಟಾರ್ಟ್ ಮಾಡಿ ನೋಡ್ತಾ ಗೊತ್ತಾಗುತ್ತೆ ನನಗೆ. ಆಯ್ತು. ಸೊ ಯಾವಾಗ್ಲೂ ಹೇಳೋದಕ್ಕಿಂತ ನೋಡಿದ್ರೆ ಬೇಗ ಕಲಿತಾರೆ ಅಂತ ಹೇಳ್ತಾರೆ. ಹೇಗೆ ಸ್ಟಾರ್ಟ್ ಮಾಡೋದು? ಬಾಣಲೆ. ಎಸ್. ಆಯಿಲ್ ಏನಾದ್ರೂ ಹಾಕ್ಬೇಕಾ, ಎಣ್ಣೆ ಹಾಕ್ಬೇಕಾ? ಎಣ್ಣೆ ಇಲ್ಲ. ಓಕೆ. ಇದು ಸೇವು ಪದಾರ್ಥ, ಬಾಣಂತಿಗೆ ಬೇಕಾಗುವ ಕೆಸುವಿನ ಎಲೆದ್ದು ದಂಟು. ತುಳು ಅಲ್ಲಿ ಹೇಳುವಾಗ ತೇವು ಅಂತ ಹೇಳ್ತಾರೆ, ಕನ್ನಡದಲ್ಲಿ ಕೆಸುಬು ಅಂತ ಹೇಳ್ತಾರೆ. ಕೆಸು. ಹೌದು. ಇದು ಕಪ್ಪು ಇದ್ದದ್ದೇ ಹಾಕ್ಬೇಕಾ ಹೇಗೆ? ಕಪ್ಪು ದಂಟು ಇರುವಂತದ್ದೇ ಹಾಕ್ಬೇಕು. ಇದಕ್ಕೆ ನೀರು ಹಾಕ್ಬೇಕಾ? ನೀರು ಹಾಕ್ಬೇಕು. ಸೊ ಕೆಸುವಿನ ದಂಟು, ಈರುಳ್ಳಿ ಮತ್ತೆ ನೀರು ಹಾಕ್ಬೇಕಾ? ಹೌದು, ಸ್ವಲ್ಪ ನೀರು ಹಾಕ್ಬೇಕು. ಹಾಕ್ಲಿಯಾ? ನೋಡಿ. ಸಾಕು. ಮತ್ತೆ ಸ್ವಲ್ಪ ಟೊಮೆಟೊ ಬೇಯಲಿಕ್ಕೆ ಹಾಕ್ಬೇಕು. ಸ್ವಲ್ಪ ಅಷ್ಟೇ ಸಾಕು. ಮತ್ತೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಸ್ವಲ್ಪ ಓಳೆ ಬೆಲ್ಲ ಹಾಕ್ಬೇಕು ಇದಕ್ಕೆ. ಇದು ಸಹ ಬಾಣಂತಿಗೆ ಕೊಡುವುದು. ಎಲ್ಲರಿಗೆ ಆಗ್ತದೆ, ಆದ್ರೆ ಬಾಣಂತಿಗೆ ಮುಂಚೆಯವರು ಇದು ಓಲ್ಡಿದ್ದು ಮದ್ದು. ಅದು ಬಾಣಂತಿ ಆಗುವಾಗ ಹೊಟ್ಟೆ ನೋವು ಆಗುವಾಗ 3 ದಿವಸದಲ್ಲಿ ಇದು ಮಾಡಿ ಕೊಡ್ತಾರೆ. ಹೌದು. ಕೆಸುವಿನ ದಂಟು, ಕಪ್ಪು ಕೆಸುವಿನ ದಂಟೆ ಆಗ್ಬೇಕು. ಇದು ಮತ್ತೆ ಈರುಳ್ಳಿ, ಸ್ವಲ್ಪ ಟೊಮ್ಯಾಟೊ ಮತ್ತೆ ವಾಲೆ ಬೆಲ್ಲ. ಹೌದು. ಮತ್ತೆ ಸ್ವಲ್ಪ ಉಳಿದ್ದು ನೀರು. ಇದು ಜಾರಿಗೆ ಹುಳಿ ಅಂತ ಹೇಳ್ತಾರೆ ಇದು. ಓಕೆ. ಸೊ ಯೂಶುವಲಿ ನಾವು ಹೇಗೆ ಪುನರ್ಪುಳಿ ಇರುತ್ತಾ ಅದೇ ರೀತಿಯಾಗಿ ಇದು ಭಾರಿ ಹುಳಿ ಉಂಟು, ಸ್ವಲ್ಪ ಹಾಕ್ಬೇಕು. ಓಕೆ. ಇದು ಅದು ಪಲಾಜಿ ಎಲ್ಲ ಮಾಡುವಾಗ ಇದು ಹಾಕ್ತಾರೆ ಸ್ವಲ್ಪ. ಈ ಬಾಣಂತಿಗೆ ಕೊಡುವಂತದ್ದು ಅದರಲ್ಲಿ ಹುಣಸೆ ಹಣ್ಣನ್ನ ಹಾಕೋದಿಲ್ಲ, ಇದೇ ಹುಳಿಯೇ ಹಾಕೋದು. ಅದು ಒಂದೊಂದು ಊರಿಗೆ ತಕ್ಕ ಹಾಕ್ತಾರೆ. ಕೆಲವರು ಮಂಗಳೂರಿನವರು ಅದು ಒಂದು ಹುಳಿ ಕಟ್ ಮಾಡಿದ್ದು ಎಸಲ್ ಪುಳಿ ಅಂತ ಹೇಳ್ತಾರೆ ತುಳುವಿನಲ್ಲಿ. ಒಂದು ಇಷ್ಟು ದೊಡ್ಡದುಂಟು, ಮರದಲ್ಲಿ ಆಗ್ತದೆ ಅದು, ಅದು ಹಾಕ್ತಾರೆ. ಮುಂಚೆ ಅವರೆಲ್ಲ ಇದೇ ಹಾಕೋದು ಜಾರಿಗೆ. ಹೌದು. ಮತ್ತೆ ಮೀನಿಗೆಲ್ಲ ಇದಾಗ್ತದೆ, ಮೀನಿಗೂ ಚೆನ್ನಾಗಿ ಇರುತ್ತದೆ. ಎಲ್ಲರೂ ಈಗ ಮೀನಿಗೆ ಸಹ ಅದೇ ಹಾಕ್ತಾರೆ, ಒಳ್ಳೇದು ಬರ್ತದೆ, ಟೇಸ್ಟ್ ಬೇರೆ. ಅಂದ್ರೆ ಬಾಕಿ ಪದಾರ್ಥಕ್ಕೆ ಆದ್ರೆ ಹೌದು, ಆದ್ರೆ ಬಾಣಂತಿಗೆ ಕೊಡುವಂತದ್ದಾಗ ಈ ಜಾರಿಗೆದ್ದೆ ಹಾಕೊಳ್ಳುವಂತ. ಹೌದು, ಬಾಣಂತಿಗೆ ಕೊಡುವಾಗ ಸ್ವಲ್ಪ. ಈ ಕೆಸುವಿನ ದಂಟು ಬೇಗ ಬೇಯ್ತದೆ ಬೇಗ. ಅವತ್ತೇ ತಿಂದು ಮುಗಿಸ್ಲಿಕ್ಕೆ ಅಲ್ಲ, ಒಂದು ದಿವಸ ಮಾಡಿದ್ರೆ, ಬೆಳಿಗ್ಗೆ ಮಾಡಿದ್ರೆ ಸಂಜೆವರೆಗೂ ಇರ್ತದೆ. ಮರುದಿವಸ ಸಹ ತಿನ್ಬಹುದು. ಸ್ವಲ್ಪ ಬಾಣಂತಿಗೆ ಕೊಡುವಾಗ ಮತ್ತೆ ಬಿಸಿ ಮಾಡಿ ಕೊಡ್ಬೇಕು. ಇದಕ್ಕೆ ತೆಂಗಿನಕಾಯಿ ಅದು ಇದೆಲ್ಲ ಎಂತ ಸಹ ಹಾಕ್ಲಿಕ್ಕಿಲ್ಲ. ಹೌದು. ಅದು ಒಗ್ಗರಣೆ ಉಂಟಲ್ಲ, ಅದರಲ್ಲಿ ಸ್ವಲ್ಪ ಇದು ಫ್ರೈ ಮಾಡ್ಲಿಕ್ಕೆ ಉಂಟಮ್ಮ. ಸ್ವಲ್ಪ ತುಪ್ಪ ಹಾಕುವ. ಒಗ್ಗರಣೆನಾ? ಒಗ್ಗರಣೆ ಸ್ವಲ್ಪ. ಒಗ್ಗರಣೆ ಅಂದ್ರೆ ಎಣ್ಣೆಯಲ್ಲೆಲ್ಲ ಸ್ವಲ್ಪ ತುಪ್ಪದಲ್ಲಿ ಸ್ವಲ್ಪ ಒಗ್ಗರಣೆ ಹಾಕಿ. ಏನೆಲ್ಲ ಹಾಕೊಳ್ಬೇಕು ಇದಕ್ಕೆ? ಅದು ಟೊಮೆಟೊ ಇಷ್ಟೇ. ಅಷ್ಟೇ, ಟೊಮೆಟೊ ಮತ್ತೆ ಬೆಳ್ಳುಳ್ಳಿ. ಮತ್ತೆ ಏನು? ಟೊಮೆಟೊ ಫಸ್ಟ್ ಹಾಕ್ಬೇಕಾ ಬೆಳ್ಳುಳ್ಳಿ? ಟೊಮೆಟೊ ನೀರಾದ ಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು. ಇದು ಸಪರೇಟೇ ಹುರ್ಕೊಳ್ಳುವಂಥದ್ದ? ಹೌದು. ಮತ್ತೆ ಸ್ವಲ್ಪ ಟೊಮೆಟೊ ನೀರಾಗಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಸ್ವಲ್ಪ ಚಿಕ್ಕದು ಮಾಡಿ ಗ್ಯಾಸು. ಇದು ಅದರಲ್ಲೇ ಮೊದಲೇ ಒಗ್ಗರಣೆ ಮಾಡ್ಕೊಳ್ಬೋದಲ್ಲ? ಮಾಡ್ಕೊಳ್ಬೋದು, ಪರಿಮಳ ಹೋಗ್ತದೆ ಅಂತ ನಾವು ಸಪ್ರೇಟೇ ಮಾಡ್ಕೊಳ್ಳೋದು. ಹಾಗೆ. ಹೌದು. ವ್ಯತ್ಯಾಸ ಅಷ್ಟೇ, ಪರಿಮಳದ್ದು ಅಷ್ಟೇ. ಇದೇನಿದು? ಅದು ಅರುಣ, ಇದು ಮಸಾಲ ಪುಡಿ. ಹೊಸ ಮಸಾಲ ಪುಡಿ. ಕೋಳಿಗೆ ಸಹ ಆಗ್ತದೆ ಇದು. ಕೋಳಿ ಪದಾರ್ಥ, ಚಿಕನ್ ಮಸಾಲ ಪುಡಿ. ಇದು ಸ್ವಲ್ಪ ಇದೇ ತಿನ್ನುವಾಗ ಅವರಿಗೆ ಬೋರ್ ಆಗ್ತದೆ, ಅದಕ್ಕೆ ಒಂದು ಸ್ವಲ್ಪ ಪರಿಮಳಕ್ಕೆ ಇದು ಕೊತ್ತಂಬರಿ ಸೊಪ್ಪು ಸಹ ಹಾಕಿದ್ರೆ ಒಳ್ಳೇದು ಇದಕ್ಕೆ. ಇದಕ್ಕೆ ಹಾಕಿ ಅಮ್ಮ. ಸಾಕಿದ್ದು ಹಾಕ್ಲಿಯಾ? ಇದು ಸಹ ನೋಡ್ಲಿಕ್ಕೆ ಚಂದ ಇಲ್ಲ, ಆದರೆ ನಮ್ಮ ಆರೋಗ್ಯಕ್ಕೆ ಇದು ಒಳ್ಳೆಯದು. ಇದಕ್ಕೆ ತೆಂಗಿನಕಾಯಿ ಎಣ್ಣೆ ಹಾಕೋದಿಲ್ಲ, ಮತ್ತು ತೆಂಗಿನಕಾಯಿ ಹಾಕ್ಲಿಕ್ಕಿಲ್ಲ, ಮತ್ತು ಕಡೆದು ಹಾಕೋದಿಲ್ಲ, ಯಾವುದು ಸಹ
ಇದು ಯಾವಾಗಲೂ ನಮಗೆ ಸಹ ಮಾಡಿ ತಿನ್ಬೋದು, ಹ್ಞೂ ಬಾಳಂತಿಗೆವೇ ಅಲ್ಲ ನಮಗೆ ಸಹ ಮಾಡ್ಬೋದು. ಆಯ್ತಾಯ್ತು, ಆಫ್ ಮಾಡಲಿಯಾ? ಆಯ್ತು. ರೆಡಿ. ಇದು ಬಾಣಂತಿಗೆ ಪದಾರ್ಥ, ಇದು ಬಾಣಂತಿ ಊಟ ಮಾಡಲಿಕ್ಕೆ ಒಳ್ಳೇದು ಇದು. ಮತ್ತೆ ಒಂದು ಮದ್ದು ಸಹ ಆಗ್ತದೆ, ಅದು ಪದಾರ್ಥ ಸಹ ಆಗ್ತದೆ, ಎಲ್ಲರಿಗೆ ತಿನ್ಬಹುದು, ಬಾಣಂತಿಗೆ ಒಳ್ಳೇದು ಅದು. ಥ್ಯಾಂಕ್ ಯು ಸೋ ಮಚ್. ಕೆಸುವಿನ ದಂಟಿನ ಪಲ್ಯ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇದು ಬರೀ ಬಾಣಂತಿಯರಿಗೆ ಅಲ್ಲ, ಯಾರಿಗೂ ಕೂಡ ಇದನ್ನು ಸೇವಿಸಿದ್ರೆ ಉತ್ತಮ. ಆದರೆ ಬಾಣಂತಿಯರಿಗೆ ತುಂಬ ಉತ್ತಮವಾದಂಥ ಒಂದು ಪಲ್ಯ ಅಂತ ಬೇರೆ ಹೇಳ್ಬೋದು. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕೆಸುವಿನ ದಂಟಿನ ಪಲ್ಯ ತಯಾರಿಸುವ ವಿಧಾನ. ಮೊದಲು ಸಣ್ಣಗೆ ಹೆಚ್ಚಿದ ಕಪ್ಪು ಕೆಸುವಿನ ದಂಟನ್ನು ಈರುಳ್ಳಿ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಓಲೆ ಬೆಲ್ಲ, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಇನ್ನೊಂದೆಡೆ ಸ್ವಲ್ಪ ತುಪ್ಪದಲ್ಲಿ ಟೊಮ್ಯಾಟೊ, ಬೆಳ್ಳುಳ್ಳಿ ಹಾಗೂ ಚಿಕನ್ ಮಸಾಲಾ ಪುಡಿ ಹಾಕಿ ಹುರಿದು ದಂಟಿಗೆ ಸೇರಿಸಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಕೆಸುವಿನ ದಂಟಿನ ಪಲ್ಯ ಸವಿಯಲು ಸಿದ್ಧ. ಮೇಡಮ್, ಸೊ ಫಸ್ಟ್ ಈಗ ಯಾವುದು ಟೇಸ್ಟ್ ನೋಡಬೇಕು? ಶುಂಠಿದ್ದು ನೋಡಿರಿ ನೀವು ಫಸ್ಟ್. ನೋಡಿ ತಗೊಳ್ಳಿ. ಸೊ ಯಾರಿಗೂ ಆಗುತ್ತಲ್ಲ, ನೀವು ತಗೊಳ್ಳಿ. ಸೊ ಇದು ಹೇಗೆ ಫುಲ್ ಸ್ಪೂನ್ ತಿನ್ನುವಂಥದ್ದ, ಹೇಗೆ ಸ್ವಲ್ಪವಾ? ಒಂದು ಸ್ಪೂನ್ ತಿಂದರೆ ಏನಾಗೋದಿಲ್ಲ, ಒಳ್ಳೇದೇ ಅದು. ಓಕೆ. ಸೊ ಶೀತ ಈ ಒಂದು ಮಳೆಗಾಲಕ್ಕೂ ಒಳ್ಳೆಯದು ಮತ್ತು ಹೊಟ್ಟೆಗೆಲ್ಲ ಒಳ್ಳೇದು ಇದು. ಬೆಲ್ಲ ಇದ್ದಿಂದ ಖಾರ ಎಲ್ಲ ಬ್ಯಾಲೆನ್ಸ್ ಆಗ್ತದೆ. ಹೌದೌದು. ಇಲ್ಲಾಂದ್ರೆ ಅದು ಶುಂಠಿದೊಂದು ಘಾಟು ಖಾರ ಇರುತ್ತಲ್ಲ, ಅದಕ್ಕೆ ತುಂಬಾ ಅನ್ಸುತ್ತೆ. ಅದಕ್ಕೆ ಸುಣ್ಣ ತೆಗೆಯುವುದು, ಸುಣ್ಣ ಅದು ತೆಗೆಯುವುದು, ಮತ್ತೆ ತುಪ್ಪ ಹಾಕೋದು, ತೆಂಗಿನಕಾಯಿದ್ದು ಹಾಳು ಹಾಕೋದು. ಒಳ್ಳೇದಾಗಿದೆ, ಬಟ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇದು ಫುಲ್ ತಣ್ಣಗಾದ್ಮೇಲೆ ಎಲ್ರಿಗೂ ಕೊಡುವಂಥದ್ದು ಅನ್ಸುತ್ತೆ. ಅಲ್ಲ, ಬಿಸಿ ಬಿಸಿ ತಿನ್ಬೋದು. ಇಷ್ಟು ತಿನ್ಬಾರ್ದು, ಸ್ವಲ್ಪ ಸ್ವಲ್ಪ ತಿನ್ಬೇಕು. ಮದ್ದನ್ನ ಮದ್ದು ರೀತಿಯಲ್ಲೇ ತಗೊಳ್ಬೇಕು, ಒಂದು ಸ್ಪೂನ್ ಅಷ್ಟೇ ತಗೊಳ್ಬೇಕು. ಬಟ್ ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಇದು ಟೇಸ್ಟ್ ನೋಡೋಣ. ಮತ್ತೆ ಇದು ತಗೊಳ್ಳಿ. ಇದಂತೂ ತುಂಬಾ ಚೆನ್ನಾಗಿದೆ ಪಲ್ಯ. ಹೌದು. ಆಕ್ಚುಲಿ ಇದರಲ್ಲಿ ಗಂಜಿ ಊಟ ಮಾಡ್ಬೋದು, ಆದ್ರೆ ಬಾಳಂತಿಗೆ ಗಂಜಿ ಕೊಡೋದಿಲ್ಲ. ಅನ್ನ ಮಾಡಿ ಅದ್ರ ಜೊತೆಗೆ ಏನಾದ್ರು ತಿಳಿ, ಏನಾದ್ರು ಪೆಪ್ಪರ್ ಸಾರು ಇಂಥದ್ದೆಲ್ಲ, ಅದು ಓಮದ್ದೆಲ್ಲ ಸಾರು ಮಾಡುದಲ್ಲ, ಅದೆಲ್ಲ ಕೊಟ್ರೆ ಒಳ್ಳೇದು. ಅದ್ರ ಜೊತೆಗೆ ಈ ಒಂದು ಪಲ್ಯ ಈ ತರ ಟೇಸ್ಟಿ ಇದ್ರೆ ಪಾಪ, ಇಲ್ದಿದ್ರೆ ಅವ್ರಿಗೆ ಒಂದು ಪನಿಷ್ಮೆಂಟ್ ಕೊಟ್ಟಾಗೆ ಇರುತ್ತೆ. ಎಲ್ಲ ಮದ್ದು ಇಂಥದ್ದೆಲ್ಲ ಎಲ್ಲ ಬ್ಲ್ಯಾಂಡ್. ಬಟ್ ಅದೊಂದು 1 ತಿಂಗಳು 3 ತಿಂಗಳು ಪನಿಷ್ಮೆಂಟ್ ತರ ಇದ್ರೂ ಸಹ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರೋದು. ಆವಾಗ ಒಂದು ಆರೋಗ್ಯವನ್ನ ಕಾಪಾಡಿಕೊಂಡ್ರೆ ಅವರು ಯಾವಾಗ್ಲೂ ಹೆಲ್ದಿಯಾಗಿ ಇರ್ತಾರೆ. ಮತ್ತೆ ಇದು ಎಲ್ಲ 40 ದಿವಸ ಆಗುವಾಗ ಎಲ್ಲ ಮಾಡಿ ಮುಗಿಸ್ಬೇಕು. ಕಾಲಜರಿಗೆ ಕಷಾಯ, ಮತ್ತೆ ಬೆಳ್ಳುಳ್ಳಿ ಮದ್ದು, ಮತ್ತೆ ಓಮದ್ದು ಮದ್ದು, ಶುಂಠಿದ್ದು ಮದ್ದು, ಮತ್ತೆ ಲಾಸ್ಟಿಗೆ ಒಂದು ಮಣರ ಒಡಿ ಮದ್ದು ಅಂತ ಹೇಳ್ತಾರೆ ಅದು. ಅದರ ಮಧ್ಯದಲ್ಲಿ ಮೆಂತೆ ಗಂಜಿ, ಜೀರಿಗೆ ಗಂಜಿ, ಮತ್ತೆ ಸಾಮಾನೆಲ್ಲ ಹಾಕಿ ಗಂಜಿ, ಮತ್ತೆ ಓಮದ್ದು ಒಂದು ಅದರ ಮಧ್ಯೆ ಕೊಡಬೇಕು. ಅದೆಲ್ಲ ಕೊಡಬೇಕು, ಒಳ್ಳೇದು. ನೈಸ್. ಇದೆಲ್ಲ ಮದ್ದು ಈ ರೀತಿಯಾಗಿ ನೀವು ಒಂದು ಸರಿ ಹೋಗುವಾಗ ಇದನ್ನೆಲ್ಲ ಪ್ರಿಪೇರ್ ಮಾಡಿ ನೀವೆಲ್ಲ ಕೊಡ್ತೀರಿ. ಹೌದು. ಸೊ ಒಳ್ಳೆ ಕೆಲಸ. ಆ್ಯಕ್ಚುಲಿ ಇದು ನೀವು ಮಾಡ್ತಾ ಇರುವಂಥದ್ದು ತುಂಬ ಒಳ್ಳೆ ಕೆಲಸ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಅಡುಗೆಯನ್ನು ಕೂಡ ನಮಗೆ ಹೇಳ್ಕೊಟ್ರಿ, ಮಾಹಿತಿಯನ್ನು ಕೂಡ ನೀಡಿದ್ರಿ. ಸೊ ಒಳ್ಳೆ ಅಡುಗೆಯನ್ನು ಹೇಳ್ಕೊಟ್ರಿ, ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ತುಂಬ ಧನ್ಯವಾದ. ಇನ್ನಷ್ಟು ಇಂಥ ಒಂದು ಮದ್ದು ಇದರ ನಮಗೆ ಮಾಹಿತಿಯನ್ನು ನೀಡಿ ಬಂದು ಹಾಗೆ ನಮಗೆ ಅಡುಗೆಯನ್ನು ಕೂಡ ಹೇಳ್ಕೊಡಿ. ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಚುಲಿ ಈ ಒಂದು ಶುಂಠಿಯ ಲೇಹ ತುಂಬ ಟೇಸ್ಟಿಯಾಗಿದೆ ಅಂತ ಹಾಗೆ ಕೂತ್ಕೊಂಡು ಹಲ್ವಾ ತಿಂದಾಗ ಇದನ್ನು ತಿನ್ನಬಾರ್ದು. ಯಾಕೆ ಅಂತ ಹೇಳಿದರೆ ಅವ್ರು ಆಗಲೇ ಹೇಳಿದ ರೀತಿ ಮದ್ದನ್ನು ಮದ್ದು ರೀತಿಯಲ್ಲೇ ತೊಗೊಳ್ಬೇಕು. 1 ಸ್ಪೂನ್ ಪ್ರತಿಯೊಂದು ದಿನಕ್ಕೆ ಅಂತ ಹೇಳಿದರೆ 1 ದಿನಕ್ಕೆ 1 ಸ್ಪೂನ್ ತೊಗೊಳ್ಬೇಕು. ಸೊ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡ್ತೀರಿ ಅಂತ ನನಗಂತೂ ಗೊತ್ತು. ಸೊ ಟ್ರೈ ಮಾಡಿ ಹೇಗಿದೆ ಅಂತ ಕೂಡ ನಮಗೆ ಬಂದು ಹೇಳ್ಕೊಡ್ಬೋದು. ನಿಮ್ಮಲ್ಲಿ ಕೂಡ
ಒಳ್ಳೆ ಕೈ ರುಚಿ ಇದ್ದರೆ ನಮಗೂ ಕೂಡ ಬಂದು ಹೇಳ್ಕೊಡಿ, ನಮ್ಮ ವೀಕ್ಷಕರಿಗೂ ಕೂಡ ಕಲ್ತ್ಕೊಂಡಂಗೆ ಆಗುತ್ತೆ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.